ಜೋಸೆಫ್ ಲೂಕಾಸ್ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬಂದಿತ್ತು. ಅದರಲ್ಲಿ CSR ಫಂಡ್ ಕೂಡ ಒಂದು ಕಳೆದ ವರ್ಷದಲ್ಲಿ ಸುಮಾರು 7 ಶಾಲೆಗಳನ್ನು ಆಯ್ದು ಸುಮಾರು 10 ಲಕ್ಷಕ್ಕೂ ಅಧಿಕ ಮೊತ್ತದ CSR ಫಂಡನ್ನು ನೀಡಿದ್ದು, ಸುಮಾರು ಒಟ್ಟು 6 ಕೋಟಿಗೂ ಹೆಚ್ಚು ಮೊತ್ತದ ಅನುದಾನವನ್ನು ನೀಡಿರುತ್ತದೆ. ಹಾಗೂ ವಯನಾಡು ದುರಂತದಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 1 ಕೋಟಿ ಅನುದಾನವನ್ನು ನೀಡಿದ್ದು ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಅದೇ ರೀತಿ ಲಾಭಾಂಶದ 2ರಷ್ಟು ನೀಡುವಂತಹ ಉದ್ದೇಶದಿಂದ ಪ್ರಸ್ತುತ ಈ ವರ್ಷದಲ್ಲಿ ಸುಮಾರು ವಿಶೇಷವಾಗಿ ಸರ್ಕಾರಿ ಶಾಲೆಯನ್ನೇ ಆಯ್ದುಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಜೋಸೆಫ್ ಲೂಕಾಸ್ ಸುಮಾರು 19 ಶಾಲೆಗಳನ್ನು ಆಯ್ದು ಅವರ ಅಲ್ಲಿನ ಮೂಲಭೂತ ಅಗತ್ಯಗಳು ಏನುಂಟೋ ಅದನ್ನು ಈಡೇರಿಸುವ ಸಲುವಾಗಿ ಜೋಸೆಫ್ ಲೂಕಾಸ್ ಪ್ರಯತ್ನ ಪಡುತ್ತಾ ಇದೆ. ಸುಮಾರು ಪ್ರಸ್ತುತ ಈ ವರ್ಷದಲ್ಲಿ ಸುಮಾರು 12 ಲಕ್ಷಕ್ಕೂ ಅಧಿಕ ಮೊತ್ತದ ಅನುದಾನವನ್ನು ನೀಡಿರುತ್ತದೆ. ಇದೀಗ ಸ್ಥಳಾವಕಾಶ ಕೊರತೆಯಿಂದ 7 ಸ್ಕೂಲ್ಗಳನ್ನು ಆಯ್ದು ಇಲ್ಲಿ ಇಂದು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ಈ ಒಂದು ಚೆಕ್ ಹಸ್ತಾಂತರ ಕಾರ್ಯಕ್ರಮವನ್ನು ನಮ್ಮ ಅತಿಥಿಗಳಾದಂತಹ IMA ಪ್ರೆಸಿಡೆಂಟ್ ಹಾಗೂ ಹಿರಿಯ ವೈದ್ಯರಾದಂಥ ಬಡವರು ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀಪತಿ ರಾವ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ ಸರ್. ನಿಮ್ಮಲ್ಲಿ ಮೊದಲನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಕ್ಕಡ, ಈ ಶಾಲೆಗೆ ಸುಮಾರು 61,360 ರು ಮೊತ್ತವನ್ನು CSR ಫಂಡ್ ಮುಖಾಂತರ ನೀಡಿರುತ್ತದೆ. ಶಾಲೆ ನರಿಮುಗರು, ಈ ಶಾಲೆಗೆ 50,730 ರು CSR ಫಂಡ್ ಮುಖಾಂತರ ಹಸ್ತಾಂತರ ನೀಡಲಾಗಿದೆ. ಈ ಒಂದು ಮೊತ್ತವನ್ನು ಸಂಸ್ಥೆಯ ಮುಖ್ಯ ಶಿಕ್ಷಕರು ಬಂದು ಚೆಕ್ಕನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೆ. ಪ್ರಾಥಮಿಕ ಶಾಲಾ ಕುರಿಯ, ಈ ಶಾಲೆಗೆ ಸುಮಾರು 47,300 ದೇಣಿಗೆಯನ್ನು ನೀಡಿದ್ದು ಇಲ್ಲಿನ ಮುಖ್ಯ ಶಿಕ್ಷಕರು ಬಂದು ಹಾಗೂ ಎಲ್ಲ ಸಿಬ್ಬಂದಿಗಳು ಬಂದು ಈ ಒಂದು ಚೆಕ್ಕನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ, ಈ ಶಾಲೆಗೂ ಕೂಡ 69,500 CSR ಫಂಡ್ ಮುಖಾಂತರ ನೀಡಿರುತ್ತದೆ. ಇವರು ಕೂಡ ಮುಖ್ಯ ಶಿಕ್ಷಕರು ಬಂದು ಈ ಒಂದು ಚೆಕ್ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಇನ್ನೊಂದು ಉಪ್ಪಿನಂಗಡಿ ಮಠ ಇವರಿಗೂ ಇತ್ತು. ಇವರು ಕಾರಣಾಂತರಗಳಿಂದ ಇನ್ನು ಬಂದಿಲ್ಲ. ಅವರನ್ನು ಮುಂದಿನ ಕಾರ್ಯಕ್ರಮದಲ್ಲಿ CSR ಫಂಡ್ ಒಂದು ಚೆಕ್ಕನ್ನು ನೀಡುತ್ತೇವೆ. ಅದೇ ರೀತಿ ಮುಂದೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಂಡಾಡಿಕೊಪ್ಪ ಅಲಂಕಾರು, ಇವರಿಗೆ ನಮ್ಮ ಸಂಸ್ಥೆಯ CSR ಫಂಡ್ ಮುಖಾಂತರ ಒಂದು 75,000 ದೇಣಿಗೆಯನ್ನು CSR ಫಂಡ್ ನೀಡಿರುತ್ತದೆ. ಇವರು ಕೂಡ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಬಂದು ಈ ಒಂದು ಚೆಕ್ಕನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸರ್. ಸರ್ಕಾರಿ ಪ್ರಾಥಮಿಕ ಶಾಲೆ ಇರ್ದೆ, ಈ ಶಾಲೆಗೂ ಕೂಡ 70,800 CSR ಫಂಡ್ ಮುಖಾಂತರ ಜೋಸೆಫ್ ಲೂಕಾಸ್ ಸಂಸ್ಥೆಯಿಂದ ನೀಡಿರುತ್ತದೆ. ಇವರು ಕೂಡ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು ಬಂದು ಈ ಒಂದು ಚೆಕ್ಕನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸರ್. CSR ಕಾರ್ಯಕ್ರಮದ ಈ ಒಂದು ಕೊಡುಗೆ ಈ ಸಂದರ್ಭದಲ್ಲಿ ಉಪಸ್ಥಿತಿರುವ ನಮ್ಮ ಜೋಸೆಫ್ ಲೂಕಾಸ್ ಸಂಸ್ಥೆಯ ವ್ಯವಸ್ಥಾಪಕರಾದ ಹರಿ ಅವರೇ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಅವರೇ ಹಾಗೂ ಅಕೌಂಟ್ ಸೆಕ್ಷನ್ ಹೆಡ್ ಅವರೇ ಮತ್ತು ಮುಖ್ಯವಾಗಿ ಎಲ್ಲ 7 ಶಾಲೆಗಳು ಸೇರಿದವೆ. CSR ಫಂಡ್ ಮೂಲಕ ಈ ಒಂದು ಕೊಡುಗೆ ನಮ್ಮ ಪುತ್ತೂರಿನ ಎಲ್ಲ ಮುಂದೆ ಬರುವ ಉದ್ಯಮಗಳಿಗೆ ಒಂದು ಮಾದರಿ ಅನ್ನುವಂಥ ವಿಷಯ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಉದ್ಯಮಗಳು ಸಾಕಷ್ಟು ಜನರಲ್ಲಿ ಪುತ್ತೂರಿನ ಈ ಬೃಹದಾಕಾರದಲ್ಲಿ ಬೆಳೆಯುತ್ತಿರುವ ಸಂಸ್ಥೆಗಳಲ್ಲಿ ಉದ್ಯಮಗಳು ಸಾಕಷ್ಟು ಬೆಳೆದು, ಮುಖ್ಯವಾಗಿ ಯುವ ಉದ್ಯಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾರೆ. ಆದರೆ ಈ ಒಂದು ಕೊಡುಗೆ ನೋಡೋ ಮನಸ್ಥಿತಿ ಇರುವವರು ನಮ್ಮ ಜೋಸೆಫ್ ಲೂಕಾಸ್ನವರು ಪ್ರಾಯಶಃ ಎಲ್ಲ ಉದ್ಯಮಕ್ಕೆ ಒಂದು ಮಾರ್ಗದರ್ಶಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಈ ಉದ್ಯಮ CSR ನಾನು ತಿಳ್ಕೊಂಡ ಹಾಗೆ ನಮ್ಮ ಚಾರಿಟೇಬಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್, ಈ ಒಂದು ನಮ್ಮ ಕೇಂದ್ರ ಸರ್ಕಾರದ ನಿಯಮಿತ ಪ್ರಕಾರ ಪ್ರಾಯಶಃ 100ಕ್ಕೆ 2% ಅಥವಾ 2% 1% 2% ಲಾಭ ನಮ್ಮ ಚಾರಿಟಿಯಾಗಿ ಉಪಯೋಗಿಸುವಂಥ ಒಂದು ನಿಯಮ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಬರ್ತಾ ಇದೆ. ಆ ನಿಟ್ಟಿನಲ್ಲಿ
ಪ್ರಾಯಶಃ ನಾವು ಪುತ್ತೂರಿನ ಉದ್ಯಮದಲ್ಲಿ ನೋಡಿದಾದರೆ ಈ ಒಂದು ಚಾರಿಟಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆದು, ಬಿಕಾಸ್ ಇದು ಅಷ್ಟೊಂದು ಉದ್ಯಮಗಳು ಈಗಾಗಲೇ ನಮ್ಮ ಪುತ್ತೂರಿನಲ್ಲಿ ಇದೆ. ಅದು ಚಿನ್ನದ ಸಂಸ್ಥೆಗಳಾಗಿರ್ಬೋದು, ಅಥವಾ ಬಟ್ಟೆಯ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಸಾಕಷ್ಟು, ಕ್ಯಾಂಪ್ಕೋ ಆಗಿರ್ಬೋದು, ಸೋಷಿಯಲ್ ಆರ್ಗನೈಸೇಷನ್, ಸೊಸೈಟಿ ಆರ್ಗನೈಸೇಷನ್, ತುಂಬ ಸಂಸ್ಥೆಗಳು ಬಹಳ ಉತ್ತಮ ಆರ್ಥಿಕವಾಗಿ ಬೆಳೆದು ಬರ್ತಾ ಇದ್ದಾವೆ. ಈ ಒಂದು ಆದರ್ಶ ಮುಖ್ಯ ಒಂದು ಕೊಡುಗೆ, ನಾವು ಏನು ಲಾಭ ತಗೊಳ್ತೇವೆ, ಲಾಭ, ಕ್ವಾಲಿಟಿ ಮತ್ತು ಏನು ಒಂದು ಕೊಡುಗೆ, ಚಾರಿಟಿ ಅನ್ನುವಂಥದ್ದು ಇದು ಬ್ಯಾಲೆನ್ಸ್ ಆಗಿ ಹೋದರೆ ಮಾತ್ರ ಯಾವುದೇ ಉದ್ಯಮಕ್ಕೆ ಒಂದು ಯಶಸ್ವಿ ಆಗಲಿ ಯಾವುದೇ ಸಂದೇಹ ಇಲ್ಲ. ಒಂದು ಸಾಕಷ್ಟು ವರ್ಷದಲ್ಲಿ ಬೆಳೆದು ಬಂದ ಒಂದು ಸಂಸ್ಥೆ ಈ ಚಾರಿಟಿ ಅನ್ನುವಂಥದ್ದು ಅಥವಾ ಒಂದು ಕೊಡುಗೆ, ಗಿವಿಂಗ್ ಅಥವಾ ಏನು ನಾವು ಫಿಲಾಂಥ್ರಪಿ ಅಂತ ಹೇಳ್ತೇವೆ, ಅದು ಬೆಳವಣಿಗೆ ಆದರೆ ಈ ಒಂದು ಯಶಸ್ಸು ಆಗೋದಿಲ್ಲ, ಯಾವುದೇ ಸಂದೇಹ ಇಲ್ಲ. ಇದಕ್ಕೆ ಮುಖ್ಯ ಉದಾಹರಣೆ ಅಂದರೆ ಜೋಸೋಲಿಕಾಸ್ ಸಂಸ್ಥೆ. ಸೊ ಈ ಒಂದು ಆದರ್ಶ ನಮ್ಮ ಹೆಚ್ಚಿನ ಉದ್ಯಮಗಳಲ್ಲಿ ಇಲ್ಲಿ ಪುತ್ತೂರಲ್ಲಿ ಮೂಡಿ ಬರಲಿ, ಮತ್ತು ಈ ಒಂದು ಕೊಡುಗೆಯಿಂದ ಏನು ಗ್ರಾಹಕರಿಗೆ ಮುಖ್ಯವಾಗಿ ಏನು ನಾವು ಸಾಮಾನ್ಯವಾಗಿ CSR ಅಂದರೆ ಗ್ಲೋಬಲ್ ಹೆಲ್ತ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ಗೆ ಇದು ಪ್ರಯೋಜನ ಆಗ್ತದೆ. ಅದು ಈ ಗ್ಲೋಬಲ್ ಹೆಲ್ತ್ ಸಾಮಾನ್ಯವಾಗಿ ಹೆಲ್ತ್ ಅಥಾರಿಟಿಗೆ ಬೇರೆ ಬೇರೆ ಒಂದು ನಾವು ಡಿಸೀಸ್ ಆರ್ಗನೈಸೇಷನ್ಸ್ಗೆ ಕೊಡುವಂಥದ್ದು ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಸ್ಕೂಲ್ ಹೆಲ್ತ್ಗೆ ಕೊಡುವಂಥದ್ದು, ಸ್ಕೂಲ್ನ ಒಂದು ಬೆಳವಣಿಗೆಗೆ ಇದು ಪ್ರಯೋಜನ ಆಗುವಂಥದ್ದು, ಮುಖ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಸ್ ಅಂತ ಹೇಳಿದಿರಿ, ಗೌರ್ಮೆಂಟ್ ಸ್ಕೂಲ್ಸ್ಗೆ ಪ್ರಯೋಜನ ಆಗುವಂಥ ಬಹಳ ಒಂದು ಉತ್ತಮ ವಿಷಯ. ಯಾಕಂದರೆ ಮುಖ್ಯವಾಗಿ ಯುವಜನತೆಯಲ್ಲಿ ಒಂದು ಕೊಡುಗೆಯ ಮನಸ್ಥಿತಿ, ನೀವು ಇದು ಕೊಡುಗೆ ವಿಷಯ ಅಲ್ಲ, ಕೊಡುಗೆಯ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಬರುವಂಥದ್ದು, ಮುಖ್ಯವಾಗಿ ಯುವಕರಲ್ಲಿ ಬರುವಂಥದ್ದು ಬಹಳ ಮುಖ್ಯದ ವಿಷಯ. ಯಾಕಂದರೆ ನಾವು ಈ ಶಾಲೆಯಲ್ಲಿ ಅಥವಾ ಪ್ರೊಫೆಷನಲ್ ಜನರಲ್ಲಿ ಈ ಒಂದು ಟೆರರಿಸ್ಟ್ ಭಯೋತ್ಪಾದನಾ ಭಾವನೆ ಇತ್ತೀಚಿನ ದಿನಗಳಲ್ಲಿ ಪೇಪರಲ್ಲಿ ನೋಡಿದ್ದೀರಿ. ಪ್ರಾಯಶಃ ಈ ಒಂದು ಭಯೋತ್ಪಾದನಾ ಭಾವನೆಯನ್ನು ನಿಗ್ರಹಿಸುವಲ್ಲಿ ಇಂಥ ಒಂದು ಕೊಡುಗೆ ಶಾಲೆ ಮಕ್ಕಳಲ್ಲಿ ಒಂದು ಸೇವಾ ಮನೋಭಾವ ಆಗಲಿ ಅಥವಾ ಒಂದು ನಮ್ಮ ದೇಶ ಸೇವೆಯ ಮನೋಭಾವ ಬೆಳೆದು ಬರಲಿ ಒಂದು ಹೊಸ ಮಾರ್ಗದರ್ಶಿ ಆಗ್ತದೆ ಅನ್ನುವಂಥದ್ದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ನಿಮ್ಮ ಸಂಸ್ಥೆ ಪ್ರಯೋಜನ ಹೊಂದಾಗಲಿ, ಹಾಗೆ ನಿಮ್ಮ ಲಾಭ ಗಳಿಸ್ತಾ ಇದ್ದೀರಿ, ಇದನ್ನು ಸಮಾಜಕ್ಕೆ ತಲುಪಿಸುವ ನಿಮ್ಮ ಕೆಲಸ ನಿರಂತರವಾಗಿ ಮೂಡಿಬರಲಿ ಅಂತ ಆಶೆಯನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೀಸೆಂಟಾಗಿ ನಾನು ಒಂದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗೆ ಒಂದು ಪ್ರವಾಸ ಹೋಗುವ ನನಗೆ ಅವಕಾಶ ಬಂದಿತ್ತು. ಒಂದು ವಿಶೇಷ ಅಂದರೆ ನಾವು ಏನು ಒಂದು ಟ್ಯಾಕ್ಸ್ ಬಗ್ಗೆ ನಾನು ಮಾತಾಡಿದೆ ಅಲ್ಲಿ ಸಾರ್ವಜನಿಕರಲ್ಲಿ 100% ನಮ್ಮ ಮ್ಯಾನ್ಯುವಲ್ ಲೇಬರ್ಸ್ನ ಹಿಡಿದು ಎಲ್ಲ ಲೋವರ್ ಸೋಷಿಯೋಎಕನಾಮಿಕ್ ಗ್ರೂಪ್ನವರು 100% ಟ್ಯಾಕ್ಸ್ ಒಂದು ಪೇಮೆಂಟ್ ಮಾಡುವ ಒಂದು ಸ್ಥಿತಿ, ಒಂದು ರೂಲ್ಸ್ ನಮ್ಮ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಇದೆ. ಪ್ರಾಯಶಃ ನಾವು ನಮ್ಮ ಇಷ್ಟೊಂದು ಬೃಹತ್ತಾಗಿರುವಂಥ ದೇಶ 140 ಕೋಟಿ ಜನಸಂಖ್ಯೆ ಇರುವವರಲ್ಲಿ ಪ್ರಾಯಶಃ 5% 10% ಟ್ಯಾಕ್ಸ್ ಕೊಡುವವರು ಮಾತ್ರ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು 100% ಟ್ಯಾಕ್ಸ್ ಕೊಡುವ ಒಂದು ರೂಲ್ಸ್ ಆಗಲಿ ರೆಗ್ಯುಲೇಷನ್ ಆಗಲಿ ಒಂದು ಮನಸ್ಥಿತಿ ನಮ್ಮ ಭಾರತದಲ್ಲಿ ಬಂದರೆ ಭಾರತ ವಿಶ್ವಗುರು ಆಗಲಿಕ್ಕೆ ಮೋದಿಯವರು ಪ್ರಧಾನಮಂತ್ರಿಗಳು ಮಾತ್ರ ಅಲ್ಲ, ಎಲ್ಲರೂ ಕಾರಣ ಆಗ್ತಾರೆ ಅನ್ನುವಂಥ ವಿಷಯ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಈ ಒಂದು ಟ್ಯಾಕ್ಸ್ ಪೇಮೆಂಟ್ ಆಗುವ ವಿಷಯ ನಮ್ಮ ಒಂದು ಮನಸ್ಥಿತಿ ನಮ್ಮ ಭಾರತ ಜನರಲ್ಲಿ ಇಂಥ ಒಂದು ಕೊಡುಗೆಗಳ ಮೂಲಕ ಬರಬೇಕು. ಹಾಗೂ ಈ ನನ್ನ ದೇಶದ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅನ್ನುವಂಥ ವಿಷಯನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಂದರೆ ಇದರಲ್ಲಿ ನೋಬಲ್ ಮ್ಯೂಸಿಯಂ ಇದೆ ನಮ್ಮ ಸ್ವೀಡನ್ನಲ್ಲಿ. ಈ ನೋಬಲ್ ಮ್ಯೂಸಿಯಂ ಅವರು ಆ ಸಂಸ್ಥಾಪಕರು ಹಿ ವಾಸ್ ಎ ಪ್ರೊಡ್ಯೂಸರ್ ಆಫ್ ಡೈನಮೈಟ್ಸ್ ಅಂದರೆ ಬಾಂಬ್ ತಯಾರಿಕೆಯಲ್ಲಿ ಬರೆಯುವಂಥ ನೈಟ್ರೇಟ್ ಲವಣಗಳನ್ನು ಹೊಂದಿರುವ ಅದರ ತಯಾರಿಕೆಯ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದ. ಹಿ ವಾಸ್ ಅನ್ ಎಕ್ಸಲೆಂಟ್ ಬಿಸ್ನೆಸ್ ಮ್ಯಾನ್ ಇನ್ ದ ಡೈನಮೈಟ್ ಪ್ರೊಡಕ್ಷನ್ಸ್. ಅಕಸ್ಮಾತಾಗಿ ಏನಾಯಿತು, ಹಿ ವಾಸ್ ಟ್ರೈಂಗ್ ಟು ಫ್ಲೈ ಟು ಸಮ್ ಅದರ್ ಕಂಟ್ರಿ ಥ್ರೂ ಫ್ಲೈಟ್ಸ್. ನೆಕ್ಸ್ಟ್ ಡೇ ಏರೋಪ್ಲೇನ್ ಮೇಲೆ ಅವನು ಟಿಕೆಟ್ ಬುಕ್ ಮಾಡಿದ್ದ. ಟಿಕೆಟ್ ಮಾಡಿದಾಗ ಮರುದಿವಸ ಅವನು ಬೇರೆ ಯಾವುದೋ ದೇಶಕ್ಕೆ ಏರೋಪ್ಲೇನಲ್ಲಿ ಹೋಗಬೇಕಾಗಿತ್ತು. ಅಕಸ್ಮಾತಾಗಿ ಅವನಿಗೆ ಹೋಗ್ಲಿಕ್ಕಾಗಲಿಲ್ಲ. ಸೊ ಅವನ ಟಿಕೆಟ್ ಹಾಗೆ ಉಳಿದೋಯ್ತು, ಅವನು ಕ್ಯಾನ್ಸಲ್ ಮಾಡಿರಲಿಲ್ಲ. ಸೊ ಎಲ್ಲ ಪ್ರಯಾಣಿಕರು ಹೋಗುವಾಗ ಅದು ಬಸ್ಸು ಸಮುದ್ರಕ್ಕೆ ಬಿದ್ದು ಅಬೌಟ್ 150 to ದಿಸ್ ದ ರಿಯಲ್ ಸ್ಟೋರಿ, 150 to 200 ಪೀಪಲ್ ದೇ ಕೊಲ್ಯಾಪ್ಸ್ ಡೈಡ್. ಸೊ ಮರುದಿವಸ ಒಂದು ಪೇಪರಲ್ಲಿ ಏನು ಬಂತು, ಸೊ ಈ ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಗಿದೆ,
ಮಾನವ ವಿರೋಧಿಯಾದ ಈ ಒಂದು ನೋಬೆಲ್ ಅವರು ಇದರಲ್ಲಿ ತೀರಿ ಹೋದರು ಅನ್ನುವಂಥ ಒಂದು ಸುದ್ದಿ ಮರುದಿವಸ ಪೇಪರಲ್ಲಿ ಬಂತು. ವಿಷಯ ಏನಂದರೆ ಈ ವಾಸ್ ನಾಟ್ ಇನ್ ದ ಪ್ಲೇನ್, ಹಿ ಕ್ಯಾನ್ಸಲ್ಡ್ ಇಸ್ ಟಿಕೆಟ್. ಸೊ ಅವನಿಗೆ ಆ ಪೇಪರ್ ನೋಡುವಾಗ ಏನು ಅಂತು, ನಾನು ಮಾಡಿದ್ದರೆ ಏನು ದುಡ್ಡು ಮಾಡಿದರೆ ಐ ಮೇ ಬಿ ನಂಬರ್ 1 ರಿಚೆಸ್ಟ್ ಪರ್ಸನ್ ಇನ್ ದ ಕಂಟ್ರಿ. ಆದರೆ ಜನರು ನನ್ನ ಬಗ್ಗೆ ಏನು ಭಾವನೆ ಇದೆ ಅವನಿಗೆ ಮನಸ್ಸಿಗೆ ಹೋಯಿತು. ಆ ದಿವಸದಿಂದ ಅವನು ಎಲ್ಲ ಶ್ರೀಮಂತಿಕೆಯನ್ನು ಒಂದು ಟ್ರಸ್ಟಿಗೆ ಹಸ್ತಾಂತರಿಸಿ, ಆ್ಯಂಡ್ ದಟ್ ಈಸ್ ದ Nobel Prize which is given to the best achiever of all over the world. ಪ್ರಾಯಶಃ ಇದೊಂದು ಉದಾಹರಣೆ ನಮ್ಮ ಮುಂದಿನ ಜನತೆಗೆ ಸಾಕಷ್ಟು ಪ್ರಯೋಜನ ಆಗ್ತದೆ. ನಮ್ಮ ಒಂದು ಚಾರಿಟಿಯನ್ನೇ ಹಾಗೂ ನಮ್ಮ ಒಂದು ಉದಾರತೆಯನ್ನು ಗಿವಿಂಗ್, ಎನ್ ಆ್ಯಕ್ಟ್ ಆಫ್ ಗಿವಿಂಗ್ ಡೆವಲಪ್ ಆಗೋದ್ರಲ್ಲಿ ನಮ್ಮ ಎಲ್ಲ ಮುಂದಿನ ಜನತೆ ಮುಂದೆ ಬರಲಿಕ್ಕೆ ಆದರ್ಶ ಆಗ್ತದೆ ಅಂತ ಹೇಳ್ತಾ, ಮುಖ್ಯವಾಗಿ 2ನೇ ಸಲ ನಾನು ಹಿಡಿದಾಕಿದ್ದೀರಿ. ಐ ವಾಸ್ ಅಬೌಟ್ ಟು ಕಮ್ ಆ್ಯಸ್ ಎ ಗೆಸ್ಟ್ ಅಬೌಟ್ 6 months ಬ್ಯಾಕ್. So I had an opportunity to get a cert with you. Wish you all the best. Wish you the best performance as a jeweler in the city of Puttur, and also a lot of public are benefited by your social activities. Thank you very much. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನಿಷಿಯೇಟಿವ್ ಇದರ ಪರವಾಗಿ ಸಹಾಯ ನಿಧಿ ಹಸ್ತಾಂತರದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿಯರಾದ ಡಾಕ್ಟರ್ ಶ್ರೀಪತಿರಾವ್ ಅವರಿದ್ದಾರೆ. ಅವರೇ ಸಂಸ್ಥೆಯ ವ್ಯವಸ್ಥಾಪಕರಾದ ಶ್ರೀಹರಿಯವರೇ, ಮ್ಯಾನೇಜರ್ ಅವರೇ, ಅಕೌಂಟ್ಸ್ ಮ್ಯಾನೇಜರ್ ಅವರೇ, ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಚಾರಿಟಿ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋಂಥದ್ದನ್ನು ಡಾಕ್ಟ್ರು ಬಹಳ ಚೆನ್ನಾಗಿ ತಿಳಿಸಿಕೊಟ್ರು. ಈ ಸಂಸ್ಥೆಯ ಬಗ್ಗೆ ಹೇಳಬೇಕು ಅಂತಂದರೆ, ಕಳೆದ ಒಂದು 4-5 ವರ್ಷದಿಂದ ನಾನು ಸಂಪರ್ಕಕ್ಕೆ ಬಂದವ. ಬಹುಶಃ ಇಲ್ಲಿಗೆ ನಾನು ಬಂದ ನಂತರ ಮತ್ತೆ ಬೇರೆ ಕಡೆ ಹೋಗಬೇಕು ಅಂತ ನನಗೆಲ್ಲೂ ಅನ್ನಿಸಲಿಲ್ಲ. ನಾನಿಲ್ಲಿ ಕೆಲವು ನಾವು ಹೋಗ್ತೇವೆ ಬೇರೆ ಬೇರೆ ಉದ್ದೇಶಕ್ಕಾಗಿ, ಸ್ವಲ್ಪ ಚಿನ್ನ ತಗೊಳ್ಬೇಕಾದಿಗೆ ಹೋಗ್ತೇವೆ. ಒಂದು ಸಾರಿ ನಾನು ಅದನ್ನು ಹೇಳಬೇಕು, ಇಲ್ಲಿ ಎಲ್ಲ ಸಿಬ್ಬಂದಿಗಳನ್ನು ನಾನು ಬಹಳ ಖುಷಿ ಆಗ್ತಾಯಿದೆ. ತುಂಬ ಮ್ಯಾನೇಜರ್ಸ್, ಶ್ರೀಹರಿಯವರಿಗಿಂತ ಮೊದಲು ಮೈಸೂರಿಗೆ ಮೊನ್ನೆ ಟ್ರಾನ್ಸ್ಫರ್ ಆದರು. ಅವರು ವಿಜಯ್ ಅಲ್ಲ ರತೀಶ್ ಅವರು, ಇಲ್ಲೇ ಕೆಲವು ಸ್ಟಾಫ್ ಅವರು, ಉದಯ್ ಅವರು ಇರ್ಬೋದು, ಒಬ್ಬರು ಮೋಹನ್ ಅಂತ ಅವರು ಉಡುಪಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಕೆಲವು ಹೆಸರುಗಳು ಚಿರಪರಿಚಿತ ಆಗಿದ್ದಾವೆ. ನಾನು ಅದನ್ನು ಯಾವಾಗಲೂ ನೆನಪಿಸ್ತಾ ಇರ್ತೇನೆ. ಅಂದರೆ ಒಬ್ಬ ಗ್ರಾಹಕ ಬಂದವಾಗ ಅವನನ್ನು ಒಂದು ಸಂಸ್ಥೆಯವರು ಹೇಗೆ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಇದು ಬಹಳ ಮುಖ್ಯ ಆಗ್ತದೆ. ಸಂಸ್ಥೆಯೆಲ್ಲ ಎವ್ರಿ ಇಂಡಿವಿಜುವಲ್ ಈಸ್ ಗೈಡೆಡ್ ಬೈ ಪ್ರಾಫಿಟ್ ಮೋಟಿವ್ ಅಂತ ಹೇಳ್ತೇವೆ. ಪ್ರತಿಯೊಬ್ಬ ನಾವು ಮಾಡುವ ಎಲ್ಲ ವ್ಯವಹಾರದಲ್ಲಿ ನಮಗೆ ಲಾಭ ಆಗಬೇಕು ಅಂತಲೇ ಎಲ್ಲರೂ ಬಯಸುವಂಥದ್ದು ಆ ಉದ್ದೇಶದಿಂದ ಮಾಡ್ತೇವೆ. ಬಟ್ ಆ ಲಾಭ ಗಳಿಸಿದ್ರಲ್ಲಿ ಸ್ವಲ್ಪವನ್ನು ಮತ್ತೆ ಸಮಾಜಕ್ಕೆ ಕೊಡುವಂಥದ್ದು ಇದು ಬಹಳ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಈ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ಸಂಸ್ಥೆಯ ಮಕ್ಕಳು ಸರ್ಕಾರಿ ಸಂಸ್ಥೆಗಳು ಅಂತ ಡಾಕ್ಟರ್ ಈಗ ಹೇಳಿದರು. ಯಾಕಂದರೆ ಇವತ್ತು ಸರ್ಕಾರ ಸಂಸ್ಥೆಗಳನ್ನು ನಾವು ಏನು ಮಾಡ್ತಾಯಿದ್ದೇವೆ ಅಂದರೆ, ಸರ್ಕಾರಿ ಸಂಸ್ಥೆಗಳೆಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಯಾಕಂದರೆ ನಮಗೆ ಕಾಂಪಿಟೆಂಟ್ ಯಾರು ಅಂತಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂತ, ಅವರ ಜೊತೆಗೆ ನಮಗೆ ಕಾಂಪೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಸಂಸ್ಥೆಗಳಿಗೆ ಬರುವ ಮಕ್ಕಳು ಯಾರು ಅಂತಂದರೆ ಆರ್ಥಿಕವಾಗಿ ಬಹಳ ಕಡಿಮೆ ಮಟ್ಟದಲ್ಲಿರುವ ಮಕ್ಕಳೇ ಬರೋದು. ಸ್ವಲ್ಪ ತಾಕತ್ತಿದ್ದರೆ ನಾವೆಲ್ಲರೂ ಕೂಡ ಪ್ರೈವೇಟ್ ಸ್ಕೂಲ್ಸಿಗೆ ನಮ್ಮ ಮಕ್ಕಳನ್ನು ಸೇರಿಸ್ತೇವೆ. ಅಂಥದ್ರಲ್ಲಿ ನಮಗೆ ನಮ್ಮಲ್ಲಿ ಸ್ಟ್ರೆಂತನ್ನು ಉಳಿಸಿಕೊಳ್ಳುವಂಥದ್ದು ಒಂದು ಚಾಲೆಂಜ್. ಕ್ವಾಲಿಟಿ ಎಜುಕೇಷನ್, ಈಗ ಟೀಚರ್ಸಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ಏನು ಇಂತಹ ಸಂಸ್ಥೆಗಳನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಜೋಸ್ ಅಲುಕಾಸ್ ಅವರು ಸರ್ಕಾರಿ ಸಂಸ್ಥೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ನಮ್ಮ ಸಂಸ್ಥೆಯ ಮಕ್ಕಳಿಗೆ ಒಂದು ಕುಡಿಯುವ ನೀರು, ಶುದ್ಧವಾದ ಕುಡಿಯುವ ನೀರು ಕೊಡಬೇಕು ಅನ್ನುವಂಥ ಕಾರಣದಿಂದ ಅವರನ್ನು ವಿನಂತಿಸಿಕೊಂಡಾಗ ಅದಕ್ಕೆ ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಇದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ. ಅಂತೂ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ನಾನು ಜೋಸ್ ಅಲುಕಾಸ್ ಸಂಸ್ಥೆಗೆ ಮತ್ತು ಇಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಬಹಳ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಸ್ಥೆ ಇನ್ನಷ್ಟು ಲಾಭವನ್ನು ಗಳಿಸಲಿ, ಅದರ ಪ್ರತಿಫಲ ಏನು ಸಮಾಜಕ್ಕೂ ಸಿಗ್ತದೆ ಅನ್ನುವಂಥದ್ದು ಖಾತ್ರಿಯಾಗಿದೆ. ಯಾಕೆಂದರೆ ನಾನು ಇಲ್ಲಿಗೆ ಈ ಉದ್ದೇಶಕ್ಕೆ ಬಂದದ್ದು ಫಸ್ಟ್ ಆಗಿದ್ರೂ ಕೂಡ ಪೇಪರಲ್ಲಿ ನೋಡ್ತಾ ಇರ್ತೇವೆ. ಇವರ ಏನು ಈ ಚಾರಿಟಿ ವರ್ಕ್ಸನ್ನು ಪೇಪರಲ್ಲಿ ನಾವು ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಕೃತಜ್ಞತೆ ಅಂತ ಸ್ಮರಿಸಿಕೊಂಡು ಎಲ್ಲರಿಗೂ ವಂದಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಮಿತ್ರರೇ, ಹಾಗೆ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಜಾಸ್ ಅಲುಕಾಸ್ ತಮ್ಮ
CSR ಫಂಡಿನಿಂದ ನಮಗೂ ಕೂಡ ನಮ್ಮ ಶಾಲೆಯನ್ನು ಕೂಡ ಒಂದು ಗುರುತಿಸಿಕೊಂಡು ನಮಗೆ ಇದರ ಪ್ರಯೋಜನವನ್ನು ನೀಡಿದ್ದಾರೆ. ಅವರಿಗೆ ಬರುವಂತಹ ಲಾಭಾಂಶದಿಂದ ನಮಗೆ ಪ್ರಯೋಜನವಾಗುವಂತೆ ನೀಡಿದ್ದಾರೆ. ನಾವು ಇವರು ಕೊಟ್ಟಂತಹ ಆ ಹಣದಿಂದ ಏನು ಮಾಡಿದ್ದೇವೆ ಹೇಳಿದರೆ, ನಮ್ಮದೊಂದು ದೊಡ್ಡ ಹಾಲ್ ಉಂಟು ಶಾಲೆಯಲ್ಲಿ. ಸುಮಾರು 300 ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಪೀಠೋಪಕರಣಗಳು ಬಹಳ ಕಡಿಮೆ ಇವೆ. ಮಕ್ಕಳೆಲ್ಲ ನೆಲದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಹಾಗಿರುವಾಗ ಪೇರೆಂಟ್ಗಳು ಸುಮಾರು 275 ಜನ ಪೇರೆಂಟ್ಗಳಿದ್ದಾರೆ. ದೊಡ್ಡ ಒಂದು ಹಾಲು ಉಂಟು. ಆ ಹಾಲಿಗೆ ಬೇಕಾದಂತಹ ಕುರ್ಚಿಗಳನ್ನು ನಾವು ಸಭೆ ಸಮಾರಂಭ ಆಗುವಾಗ ನಮಗೆ ಏನು ಪೀಠೋಪಕರಣದ ವ್ಯವಸ್ಥೆಯೇ ಇರ್ತಿರಲಿಲ್ಲ. ಹಾಗಾಗಿ ನಾವು ನಿಮ್ಮ ಅನುದಾನದಿಂದ CSR ಫಂಡಿನಿಂದ ನೀವು ಕೊಟ್ಟ ಅನುದಾನದಿಂದ ತುಂಬ ಚೇರ್ಗಳನ್ನು ತೆಗೆದುಕೊಂಡು ಅದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದೇವೆ ಸರ್. ಈಗಾಗಲೇ ಹೇಳಿದಂತೆಯೇ ಇಲ್ಲಿನ ಸಿಬ್ಬಂದಿ ವರ್ಗದವರ ಪ್ರೀತಿಪೂರ್ವಕ ಸ್ವಾಗತವನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಉತ್ತಮ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಶಾಲೆಗೆ ತುಂಬ ಪ್ರಯೋಜನ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಇನ್ನು ಮುಂದೆಯೂ ಕೂಡ ನಮ್ಮಂತಹ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಪ್ರಯೋಜನ, ನಿಮ್ಮ ಅನುದಾನ ಇನ್ನೂ ಕೂಡ ಲಭ್ಯ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ನಾನು ಮುಖ್ಯ ಶಿಕ್ಷಕಿ ಅಲ್ಲ. ನಮ್ಮ ಸ್ಥಾನವನ್ನು ನಮ್ಮಲ್ಲಿ ಚರಣ್ ಸರ್ ಬಂದಿದ್ದಾರೆ, ಸರ್ಕಾರಿ ಶಾಲೆ ಅವರಿಗೆ ಚಾರ್ಜ್ ಕೊಟ್ಟಿದ್ದೆ. ನಾನು ವೈಯಕ್ತಿಕವಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ನಾನು ಯಾವುದೇ ಒಂದು ಸಂಸ್ಥೆ ಇರಲಿ, ನಾವೊಂದು ಅಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಿದಾಗ, ಪರ್ಚೇಸ್ ಮಾಡಿ ಆದಮೇಲೆ ಬಿಲ್ ಮಾಡುವಾಗ ನಮ್ಮ ನಂಬರ್ ಕೊಡುವಾಗ ಕೇಳ್ತಾರೆ, ಓ ನೀವು ಈ ಮೊದಲು ಬಂದಿದ್ದೀರಾ ಮೇಡಮ್ ಇಲ್ಲಿಗೆ ಅಂತೇಳಿ. ಆದರೆ ಜೋಸ್ ಅಲ್ಕಾಸ್ ಹಾಗಲ್ಲ. ಸುಮಾರು ವರ್ಷದಿಂದ ನಾನಿಲ್ಲಿ ವೈಯಕ್ತಿಕವಾಗಿ ನಾನಿಲ್ಲಿಯ ಕಸ್ಟಮರ್. CSR ಫಂಡ್ ಅಂತ ಹೇಳಿ ಇದೆ ಅಂತ ಆದ ಕೂಡಲೇ ಫಸ್ಟ್ ಅಪ್ಲಿಕೇಶನ್ ಕೊಟ್ಟವರು ನಾವೇ. ಇಲ್ಲಿ ಮಾತಾಡ್ತಿರೋದನ್ನು ಕೇಳಿ ನಾನು ನರಿಮಗುರು ಶಾಲೆಗೆ ಕೊಡಿ ಸರ್, ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳೋ ಒಂದು ಅಭಿಪ್ರಾಯವನ್ನು ಕೂಡ ನಾನು ರತೀಶ್ ರವರಲ್ಲಿ ಕೊಟ್ಟಿದ್ದೆ. ಇಮಿಡಿಯೇಟಾಗಿ ಅವರು ಅದನ್ನು ಸ್ವೀಕರಿಸಿದರು. ಜೊತೆಗೆ ನಾವು ಇಲ್ಲಿ ಬಂದಾಗ ಪ್ರತಿಯೊಂದು ಯಾವುದೇ ಸಂಸ್ಥೆಗೆ ಹೋದರೂ ಅಂಥ ಗೌರವ ಸಿಗುವುದಿಲ್ಲ. ಈ ಸಂಸ್ಥೆಯ ಬಾಗಿಲು ತೆರೆಯುವಲ್ಲಿಂದ ಹಿಡಿದು ನಾವು ಬಂದು ಹೋಗುವವರೆಗೂ ಕೂಡ ಅತ್ಯಂತ ಆತ್ಮೀಯವಾಗಿ ವೈಯಕ್ತಿಕವಾಗಿ ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ನಮ್ಮ ಅಭಿರುಚಿ ಏನು, ಆಸಕ್ತಿ ಏನು, ನಾವು ಯಾವ ಗುಣಮಟ್ಟವನ್ನು ನಿರೀಕ್ಷೆ ಮಾಡ್ತೇವೆ, ಜೊತೆಗೆ ಯಾವ ವಿನ್ಯಾಸ ಬೇಕು ನಮಗೆ. ಇಲ್ಲಿ ನಾವು ಕೆಲವೊಂದನ್ನು ಗಮನಿಸಿದ್ದೇವೆ. ಅಲ್ಲಿ ನೀವು ನೋಡ್ಬೋದು, ನಮಗೆ ಯಾವುದೋ ಒಂದು ಮನೆ ಒಕ್ಕಲಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಆದಾಗ 24 ಕ್ಯಾರೆಟಿನ ಒಂದು ದೇವರ ಚಿತ್ರವನ್ನು ಫ್ರೇಮ್ ಮಾಡಿದನ್ನು ಕೊಡೋದು ನಮ್ಮದೊಂದು ಹವ್ಯಾಸ. ಇಲ್ಲಿ ಹಲವಾರು ಫ್ರೇಮ್ಗಳಿದ್ದಾವೆ. ದಿನೇಶ್ ರವರಿದ್ದಾರೆ, ಅವರಲ್ಲಿ ನಾನು ವೈಯಕ್ತಿಕವಾಗಿ ಇಂಥ ಒಂದನ್ನು ನೀವು ತಂದಿಟ್ಟರೆ ಹೆಚ್ಚು ಪ್ರಯೋಜನ ಆಗ್ಬೋದು ಅಂತ ಹೇಳಿದ ಕೂಡಲೇ ಒಂದು 100 ಫ್ರೇಮ್ ತರಿಸಿಟ್ಟಿದ್ದಾರೆ. ಜೊತೆಗೆ ನಮಗೆ ಅದನ್ನು ಮೇಡಮ್ ತಂದಿದ್ದೇವೆ, ಹೊಸ ವಿನ್ಯಾಸ ಬಂದಿದೆ, ಬನ್ನಿ ಅಂತ ಹೇಳಿ ವಾಟ್ಸಪ್ ಮಾಡುವಷ್ಟು ಆತ್ಮೀಯತೆ ನಮಗೆ ಈ ಸಂಸ್ಥೆಗೆ ಮತ್ತು ನಮಗೆ ಇದೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತೇವೆ. ಅದರ ಜೊತೆಗೆ ಇಲ್ಲಿಗೆ ಬರ್ತೇವೆ, ಏನಾದರೂ ಒಂದು ಸಣ್ಣ ಪುಟ್ಟದು ಪರ್ಚೇಸ್ ಮಾಡ್ತೇವೆ, ಒಂದು 4 ಸೆಲ್ಫಿ ತೆಕ್ಕೊಂಡು ಸ್ಟೇಟಸ್ ಹಾಕ್ತೇವೆ. ಇಡೀ ಹಾಗೆ ಹಾಕಿ ಜೋಸಾ ಲುಕಾಸಿನ ಎಂಬಾಸಿಡರ್ ಆದ ಹಾಗೆ ಆಗಿದೆ ನನಗೆ. ಅಂಥ VIP ಒಂದು ಟ್ರೀಟ್ ಸಿಗ್ತಾ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ನಾವು ಒಡನಾಡುವ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚು ಸಹೋದ್ಯೋಗಿಗಳಿಗಿರ್ಬೋದು. ನಮ್ಮ ಶಾಲೆಯ ಗೋಡೆಯಲ್ಲಿ ಕೂಡ ಇನ್ನೊಂದು ಹೆಮ್ಮೆಯ ವಿಷಯ ಹೇಳಿದರೆ, ಜೋಸಾ ಲುಕಾಸ್ನ ಹಿಸ್ಟ್ರಿಯಲ್ಲಿ ಇರಲಿಕ್ಕಿಲ್ಲ, ನರಿಮೊಗರಿಗೆ 2 ಸಲ CSR ಫಂಡನ್ನು ಕೊಟ್ಟಿದ್ದಾರೆ. ಯಾಕೆ ಹೇಳಿದರೆ, ಕಳೆದ ವರ್ಷ ನಾವು ಕೊಟ್ಟಾಗ ನಮಗೇನು ಅವಶ್ಯಕತೆ ಅದರ ಒಂದು ಪಟ್ಟಿಯನ್ನು ಕೊಟ್ಟೆವು, ಅದೇ ಅಮೌಂಟ್ ಇದು ಸಿಕ್ಕಿತು. ಪಕ್ಕದ ಶಾಲೆಗೆ ಜಾಸ್ತಿ ಕೊಟ್ಟ ಒಳ್ಳೆ ನಾನು ಬಂದಾಗ ಅಲ್ಲಿ ಮ್ಯಾನೇಜರ್ ಅವರಲ್ಲಿ ಕೇಳಿದೆ, ಅಲ್ಲ ಸರ್ ಅದು ನಮಗಿಂತ ಅವರಿಗೆ ಹೆಚ್ಚು ಕೊಟ್ಟಿದ್ದೀರಿ, ಮುಂದೊಮ್ಮೆ ನೋಡುವ ಅಂತ ಹೇಳಿದರು. ಅದನ್ನು ಗಟ್ಟಿ ಹಿಡ್ಕೊಂಡು ಈ ಸಲ ಮತ್ತೆ ಅಪ್ಲಿಕೇಶನ್ ಹಾಕಿ ನಮ್ಮ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ TV ಮತ್ತು ಇನ್ನು ಕೆಲವು ವಸ್ತುಗಳ ಅಗತ್ಯ ಇದೆ ಅಂತ ಹೇಳಿ ಬಿಲ್ ಮಾಡಿ ಕೊಟ್ಟಾಗ ಕೂಡಲೇ ನಮ್ಮನ್ನು ಒಂದು ಪರಿಗಣಿಸಿದ್ದೀರಿ ಅಂತ ಹೇಳೋದು ನಮಗೆ ಅತ್ಯಂತ ಹೆಮ್ಮೆ ಅಂತ ಹೇಳಿ ಅನಿಸ್ತದೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ನೀವು ಕೊಟ್ಟದಕ್ಕಾಗಿ ಶಾಲೆಯ ಗೋಡೆಯಲ್ಲಿ ಒಂದು ಬೋರ್ಡನ್ನು ಹಾಕಿದ್ದೇವೆ. ಈ ಬೋರ್ಡ್ ನಮ್ಮ ಉದ್ದೇಶ ಕೂಡ ಅದೇ, ಬೋರ್ಡ್ ಹಾಕಬೇಕಾ ಕೇಳೋ ನಾವು ಕೂಡಲೇ ಒಪ್ಪಿಕೊಂಡೆವು. ಯಾಕೆ ಹೇಳಿದರೆ, ನಮ್ಮ ಶಾಲೆಗೆ ತುಂಬ ಜನ ಪೋಷಕರು ಬರ್ತಾರೆ, ಶಿಕ್ಷಕರು ಬರ್ತಾರೆ. ಕ್ಲಸ್ಟರ್ ಸೆಂಟರ್ ಶಾಲೆ ನಮ್ಮದು. ಸಾಧಾರಣ ಇಲ್ಲಿ ಎಲ್ಲ ಸಿಬ್ಬಂದಿ, ಪುರುಷ ಸಿಬ್ಬಂದಿಗಳು ನಮ್ಮ ಶಾಲೆಗೆ ಬಂದಿದ್ದಾರೆ, ನೋಡ್ತಾರೆ. ಆಗ ತುಂಬ ಜನ ಅಲ್ಲಿ ನೋಡಿದಾಗ ನಿಮಗೆ ಇನ್ನಷ್ಟು ವ್ಯವಹಾರ ಆಗಲಿ, ನಿಮ್ಮ ವ್ಯವಹಾರ ನಾವು ವೈಯಕ್ತಿಕವಾಗಿ ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮನ್ನೇ ನಾವು ಸಜೆಸ್ಟ್ ಮಾಡ್ತೇವೆ. ಯಾಕೆ ಹೇಳಿದರೆ, ನಿಮ್ಮ ವ್ಯವಹಾರದ 2% ಸರ್ಕಾರಿ ಶಾಲೆಗೆ ಕೊಡ್ತೀರಿ ಅಂತ ಆಗುವಾಗ ನಾವು ಇನ್ನಷ್ಟು ನಿಮ್ಮನ್ನು ಖಂಡಿತ ಬೆಂಬಲಿಸ್ತೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇವೆ. ಹಾಗೆ ಜೊತೆಗೆ
ನಮ್ಮ ಶಾಲೆಗೆ ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಹಾಗೆ ವೈಯಕ್ತಿಕವಾಗಿ ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ನನಗೊಂದು ಆಮಂತ್ರಣ ಇದ್ದೇ ಇರ್ತದೆ. ಅದು ನಾವು ಎಷ್ಟು ಪರ್ಚೇಸ್ ಮಾಡಿದ್ದೇವೆ ಅದರ ಮೇಲೆಲ್ಲ ಆ ಪ್ರೀತಿಯನ್ನು ಇಟ್ಟುಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಯಾವುದೇ ಕಾರ್ಯಕ್ರಮ ಇರಲಿ, ಜೊತೆಗೆ ನನ್ನ ಮದುವೆ ದಿನಕ್ಕಿರ್ಬೋದು, ನನ್ನ ಮಗಳ ಹುಟ್ಟುಹಬ್ಬಕ್ಕಿರ್ಬೋದು, ನಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ಇರ್ಬೋದು, ನಮ್ಮ ಮನೆಗೆ ಬಂದು, ಇಲ್ಲೇ ಇದ್ದಾರೆ ದಿನೇಶ್ರು, ಬಂದಾಗ ನಾನೊಮ್ಮೆ ಸುತ್ತ ನೋಡಿದೆ ದಿನೇಶ್ರು ಏನು ಕಾಣೋದಿಲ್ಲ ಅಂತೇಳಿ, ನಮ್ಮ ಮನೆಗೆ ಬಂದು ಸ್ವೀಟು ಕೊಡು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ನೀವು ಕನಸಲ್ಲಿ ಕೂಡ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಆತ್ಮೀಯತೆಯನ್ನು ಜೋಸಾಲುಕಾಸ್ ಸಂಸ್ಥೆ ನನಗೆ ನೀಡಿದೆ. ಆ ಆತ್ಮೀಯತೆಗೆ ನಾನು ಖಂಡಿತ ಚಿರಋಣಿಯಾಗಿರ್ತೇನೆ. ಜೊತೆಗೆ ಇವತ್ತು ನಮ್ಮ ಶಾಲೆಗೆ ಮುಖ್ಯ ಗುರುಗಳು ಬಂದಿದ್ದಾರೆ, ಆದರೂ ನಾನು ಕೂಡ ನಾವು ಬರ್ತೇವೆ ಸರ್ ಅಂತ ಹೇಳಿ ನಾವು ಬರುವಷ್ಟು ಆತ್ಮೀಯತೆ ನಮಗೆ ಜೋಸಾಲುಕಾಸ್ ಸಂಸ್ಥೆಯಲ್ಲಿ ಇದೆ. ಈ ಆತ್ಮೀಯತೆ ಅಭಿಮಾನ ಸದಾ ಇರಲಿ, ಸಂಸ್ಥೆ ಇನ್ನಷ್ಟು ಬೆಳೀಲಿ. ನಾವೊಬ್ಬರು ಸರ್ಕಾರಿ ಶಾಲಾ ಶಿಕ್ಷಕರಾಗಿ ನಮ್ಮ ಆಸೆ ಏನು ಹೇಳಿದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯದಲ್ಲಿ ಉದ್ಯೋಗ ಸಿಗಲಿ. ನಿಮ್ಮ ಸಂಸ್ಥೆಗಳು, ಇಂತಹ ಸಂಸ್ಥೆಗಳು ಎಷ್ಟು ಬೆಳೀತಾವೋ ಅಷ್ಟು ಉದ್ಯೋಗ ಸೃಷ್ಟಿಯಾಗ್ತದೆ. ಹಲವಾರು ಉದ್ಯೋಗಗಳಿರ್ಬೋದು, ನಿಮ್ಮ ಲಾಭಾಂಶ ಇರ್ಬೋದು, ಸಮಾಜದೊಂದಿಗೆ ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ನಿಮಗೆ ಶುಭಾಶಯಗಳನ್ನು ಹೇಳುತ್ತಾ ಇನ್ನಷ್ಟು ಸಂಸ್ಥೆ ಅಭಿವೃದ್ಧಿಯಾಗಲಿ ಎಂದು ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೋಸ್ ಅಲುಕಾಸ್ ವತಿಯಿಂದ ನಡೀತಿರುವಂತಹ CSR ಫಂಡ್ ಇದರ ಹಸ್ತಾಂತರ ಕಾರ್ಯಕ್ರಮದ ವೇದಿಕೆ ಮೇಲಿರುವ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಾರಾಯಣನ ಅನುಗ್ರಹ ಬೇಕು ಅಂಥೇಳಿ ವೈದ್ಯರನ್ನು ಕರೆದಿದ್ದಾರೆ. ಅದೇ ರೀತಿಯಾಗಿ ಹರಿಯವರು ಕೂಡ ಇದ್ದಾರೆ, ಇಬ್ಬರಲ್ಲಿ ಕೂಡ ಹರಿ ಇದೆ. ಭಗವಂತ ಅನುಗ್ರಹ ಇದೆ. ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಪುಟಾಣಿ ಮಕ್ಕಳೇ, ಸಂಸ್ಥೆಯ ಮೆಚ್ಚಿನ ಸಿಬ್ಬಂದಿಗಳೇ, ಬಹುಶಃ ಒಂದು ಕೆಲವು ದಿನಗಳ ಹಿಂದೆ ನನಗೊಂದು ಫೋನ್ ಬಂದಿತ್ತು, ಕೆಲವೊಂದು 2-3 ತಿಂಗಳ ಹಿಂದೆ. ನಾನು ಸೇವ್ ಮಾಡಿಟ್ಕೊಂಡಿದ್ದೆ ಆಲುಕಾಸ್ ಅಂತೇಳಿ. ಫೋನ್ ಬರುವಾಗ ನನಗೆ ಗೊತ್ತಾಯಿತು ಇವರು ಸಂಸ್ಥೆಯ ಬಗ್ಗೆ ಏನಾದರೂ ಅಲ್ಲಿ ಆಭರಣಗಳ ಬಗ್ಗೆ ವಿಶೇಷ ಬಗ್ಗೆ ತಿಳಿಸಲಿಕ್ಕೆ ಫೋನ್ ಮಾಡ್ತಾರೆ ಅಂತೇಳಿ. ಸ್ವಲ್ಪ ಬ್ಯುಸಿ ಇದೆ, ತೆಗೆದೋ ಬೇಡೋ ಅಂತ ಹೇಳಿ ಮತ್ತೆ ತೆಗೆದಾಗ ಹೇಳಿದರು, ನಿಮ್ಮ ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಶಾಲೆಗೆ ಏನಾದರೂ ಬೇಕಿದ್ದರೆ ಕೇಳಿ ಅಂತೇಳಿ. ನನಗೆ ತುಂಬ ಖುಷಿಯಾಯಿತು. ನಾನಂದರೆ ಆ ಶಾಲೆಯ ಮುಖ್ಯ ಗುರುಗಳ ಚಾರ್ಜ್ ಮಾತ್ರ ಇರುವುದು. ನಾನೀಗ CRP ಆಗಿದ್ದೇನೆ, ಅದರಲ್ಲಿ ಪರ್ಮನೆಂಟ್ ಟೀಚರ್ಸ್ ಇಲ್ಲದಿರುವ ಕಾರಣ ನನಗೆ ಚಾರ್ಜ್ ಇದೆ. ತುಂಬ ಖುಷಿಯಾಯಿತು. ನಾವು ಮನವಿ ಕೊಟ್ಟೆವು, ಅದಕ್ಕೆ ಸರಿಯಾಗಿ ಕೂಡಲೇ ಎಷ್ಟು ನಾವು ಕೇಳಿದೆವೋ ಅಂದರೆ ಒಂದು ಅಂದಾಜು ಕೇಳಿದೆವು, ಅಷ್ಟನ್ನು ಯಾವುದೇ ರೀತಿಯ ಕೊರತೆಯಾಗದ ಹಾಗೆ ದಯಪಾಲಿಸಿದ್ದಾರೆ. ನಮ್ಮ ಶಾಲೆ ಅದು ಅಲ್ಲಿ ಒಂದು 5 ಲಕ್ಷ ರೂಪಾಯಿಯ ತಾಲೂಕು ಪಂಚಾಯತ್ನ ಅನುದಾನ ಮಂಜೂರಾಗಿತ್ತು. ಅದು ನಮ್ಮ ಸ್ಲ್ಯಾಬ್ನ ಮೇಲೆ ಶೀಟ್ ಹಾಕಲಿಕ್ಕೆ ಟೈಲ್ಸ್ ಆಗಬೇಕಿತ್ತು. ಅವರ ಹತ್ರ ಕೇಳಿಕೊಂಡ ಕೂಡಲೇ ಅದನ್ನು ಅನುದಾನ ಒದಗಿಸಿದ್ದಾರೆ. ವಿಶೇಷವಾಗಿ ನಮ್ಮ ಶಾಲಾ ವತಿಯಿಂದ, ಅದಕ್ಕಿಂತಲೂ ಮುಖ್ಯವಾಗಿ ಸರ್ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, ಶಿಕ್ಷಣ ಇಲಾಖೆ, ನಾನು CRP ಆಗಿರುವ ಕಾರಣ ಶಿಕ್ಷಣ ಇಲಾಖೆಯ ಪರವಾಗಿ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ಎಲ್ಲರೂ ಕೂಡ ಹಾಗೆ ಲಾಭ ಬಂದದನ್ನು ಇನ್ನೂ ಹೆಚ್ಚು ಮಾಡುವ ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ತಮಗೆ ಬಂದಂಥ ಲಾಭದಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು ಎಂಬ ಒಂದು ದೊಡ್ಡ ಮನಸ್ಸು ಅದು ಜೋಸ್ ಅಲುಕಾಸ್ನವರಿಗೆ ಮಾತ್ರ ಇರ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಎಷ್ಟೆಷ್ಟೋ ಕಂಪೆನಿಗಳಿದ್ದೆ, ಡಾಕ್ಟ್ರು ಹೇಳಿದರು, ತುಂಬ ಕಂಪೆನಿಗಳು ಇರ್ತವೆ. ನಾವು ಕೇಳಿದ್ದೇವೆ, MRPLನವರು ಕೊಡ್ತಾರೆ, ಬೇರೆ ಯಾವ ಸಂಸ್ಥೆ, ಮತ್ತು ರೈಲ್ವೆಯವರು ಕೊಡ್ತಾಯಿದ್ರು ಮೊದಲು CSR ಫಂಡಲ್ಲಿ. ನಾನು ಅದನ್ನು ತಿಳ್ಕೊಂಡದ್ದು ಜೋಸ್ ಅಲುಕಾಸ್ನವರು ಮಾತ್ರ. ನಮ್ಮ ಸಹೋದ್ಯೋಗಿ ಬಂಧುಗಳಲ್ಲಿ ವಿನಂತಿ, ಈಗ ಮೇಡಮ್ ಶ್ರೀಲತಾ ಮೇಡಮ್ ಹೇಳಿದರು, ಅವರೊಬ್ಬರು ಅಂಬಾಸಿಡರ್ ಅಂತೇಳಿ, ನಾವೆಲ್ಲರೂ ಈ ಸಂಸ್ಥೆ ಅಂಬಾಸಿಡರ್ ಆಗಬೇಕು. ಯಾಕಂತ ಹೇಳಿದರೆ ಆ ಸಂಸ್ಥೆ ಬೆಳೆದ್ರೆ ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡ್ತಾರೆ, ಶಾಲೆಗೆ ಕೊಡ್ತಾರೆ. ಆ ಒಳ್ಳೆಯ ಅವರ ದಾನದಲ್ಲಿ ಅದು ನಮಗೂ ಕೂಡ ಪಾಲಾಗ್ತದೆ. ಅದಕ್ಕಾಗಿ ಎಲ್ಲರೂ ಈ ಸಂಸ್ಥೆಯನ್ನು ಬೆಳೆಸುವ, ಈಗ ಹೇಳಿದರು ಸಿಬ್ಬಂದಿಗಳೆಲ್ಲ ಬಹಳಷ್ಟು ನಾನು ತುಂಬ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಆದರೆ ಇಲ್ಲಿಯ ಸಿಬ್ಬಂದಿಗಳು ನಯವಿನಯದಿಂದ ಒಂದು ಚೂರು ನಮಗೆ ಬೇಸರ ಆಗದಾಗೆ ನೋಡಿಕೊಳ್ತಾರೆ. ಇದೇ ರೀತಿಯ ಮನೋಭಾವ ನಿಮ್ಮಲ್ಲಿ ಇರಲಿ, ಸಂಸ್ಥೆ ಬೆಳೆದಷ್ಟು ಇದೇ ರೀತಿಯ ಕಾರ್ಯಕ್ರಮಗಳು ಮುಂದುವರಿಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಮ್ಮ ಇಲಾಖೆಯ ವತಿಯಿಂದ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.